ಬಂದರು ನಗರಿ ಹೆಸರನ್ನ ಬಿಂಬಿಸುವ ಬಂದರು ಪೊಲೀಸ್ ಠಾಣೆಯ ಹಳೆ ಕಟ್ಟಡ ಹೊಸ ರೂಪವನ್ನು ಪಡೆದುಕೊಂಡಿದೆ. ದಾಖಲೆಗಳ ಪ್ರಕಾರ 132 ವರ್ಷಗಳ ಹಳೆಯ ಕಟ್ಟಡವಾಗಿರುವ ಮಂಗಳೂರು ನಗರ ಉತ್ತರ ಪೊಲೀಸ್ ಠಾಣೆ ಸುಣ್ಣ ಬಣ್ಣಗಳೊಂದಿಗೆ ಕಂಗೊಳಿಸುತ್ತಿದೆ. ಠಾಣೆಯಲ್ಲಿರುವ ದಾಖಲೆಯ ಪ್ರಕಾರ 1991ರಿಂದ ಇಲ್ಲಿಯವರೆಗೆ 25 ಠಾಣಾಧಿಕಾರಿಗಳನ್ನು ಈ ಹಳೆಯ ಕಟ್ಟಡ ಕಂಡಿದೆ. ಸಾವಿರಾರು ಸಿಬ್ಬಂದಿಯ ಕರ್ತವ್ಯಕ್ಕೆ ಸಾಕ್ಷಿಯಾಗಿದೆ. ಪ್ರಸಕ್ತ 68 ಮಂದಿ ಸಿಬ್ಬಂದಿ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ದಾಖಲೆಗಳ ಪ್ರಕಾರ 1889ರಲ್ಲಿ ಸುಮಾರು 16,000 ರೂಪಾಯಿಗಳೊಂದಿಗೆ ಈ ಕಟ್ಟಡ ನಿರ್ಮಾಣವಾಗಿತ್ತು. ಕಳೆದ ಹಲವಾರು ವರ್ಷಗಳಿಂದ ಬಣ್ಣ ಕಳೆದುಕೊಂಡು ಸುತ್ತಮುತ್ತ ಹಳೆ ವಾಹನಗಳೊಂದಿಗೆ ದುರಸ್ತಿಯಲ್ಲಿದ್ದ ಕಟ್ಟಡಕ್ಕೆ ಠಾಣೆಯ ಹಿಂದಿನ ಪೊಲೀಸ್ ನಿರೀಕ್ಷಕ ಗೋವಿಂದ ಬಿ ನೇತೃತ್ವದಲ್ಲಿ ಸಾಕಷ್ಟು ನವೀಕರಣ ಕಾರ್ಯ ನಡೆಸಲಾಗಿದೆ. ಪ್ರಸಕ್ತ ರಾಘವೇಂದ್ರ ಎಂ ಬೈಂದೂರು ಈ ಠಾಣೆಯ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇಂದು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಡಿಸಿಪಿಗಳಾದ ಹರಿರಾಮ್ ಶಂಕರ್ ಹಾಗೂ ದಿನೇಶ್ ಕುಮಾರ್ ಜೊತೆ ಮಂಗಳೂರು ನಗರ ಉತ್ತರ ಠಾಣೆಗೆ ಭೇಟಿ ನೀಡಿ ಕಟ್ಟಡದ ನವೀಕರಣವನ್ನು ಪರಿಶೀಲಿಸಿದರು. ಮಂಗಳೂರು ನಗರದ ಹೃದಯ ಭಾಗದಲ್ಲಿ ಮಂಗಳೂರು ನಾರ್ತ್, ಇದನ್ನು ಬಂದರ್ ಪೊಲೀಸ್ ಸ್ಟೇಷನ್ ಅಂತ ಕೂಡ ಕರೀತಾರೆ. ಇದು ನಮಗೆ ಲಭ್ಯ ಮಾಹಿತಿಗಳ ಪ್ರಕಾರ 1889ರಲ್ಲಿ ಪ್ರಾರಂಭ ಆಗಿರೋದ್ರ ಬಗ್ಗೆ ಮತ್ತು 1889ರಲ್ಲಿ 16,000 ರೂಪಾಯಿ ಖರ್ಚು ಮಾಡಿ ಕಟ್ಟಿದಂಥ ಬಿಲ್ಡಿಂಗ್ ಇದಾಗಿದೆ ಅನ್ನೋಂಥದ್ದು ನಮಗೆ ಸದ್ಯದ ಮಾಹಿತಿ ಇದೆ. ಮತ್ತು ಇದು ಈ ಹಿಂದೆ ಏನು ಬಂದರ್ ಅಂತ ಇದೆ, ಹಳೆ ಬಂದರು, ಆ ಹಳೆ ಬಂದರು ದೇಶ ವಿದೇಶಗಳಲ್ಲಿ ವ್ಯಾಪಾರ ವಹಿವಾಟು ಮಾಡಲಿಕ್ಕೆ ಒಂದು ಕೇಂದ್ರ ಸ್ಥಾನ ಆಗಿತ್ತು. ಇವಾಗಲೂ ಕೂಡ ಈ ಭಾಗದಲ್ಲಿ ಭಾಳ ಹೆಚ್ಚಿನ ಕಮರ್ಷಿಯಲ್ ಆ್ಯಕ್ಟಿವಿಟಿ ಇರುವಂಥದ್ದು. ಅದೇ ರೀತಿ ಹೋಲ್ಸೇಲ್ ಮಾರ್ಕೆಟ್, ಫುಡ್ ಗ್ರೇನ್ಸು, ಗ್ರಾಸರೀಸು ಮತ್ತು ಬೇರೆ ಬೇರೆ ವಸ್ತುಗಳದ್ದು ಸುಮಾರು 100 ಇಲ್ಲಿ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸು, ಬಿಲ್ಡಿಂಗ್ಸು ಇರುವಂಥದ್ದು ನಾವು ನೋಡಲಿಕ್ಕೆ ಸಿಗುತ್ತೆ. ಇತ್ತೀಚೆಗೆ ಸುಮಾರು ಒಂದು 7-8 ತಿಂಗಳ ಕೆಳಗಡೆ ಸ್ವಲ್ಪ ದುಸ್ಥಿತಿಯಲ್ಲಿ ಇದ್ದಂಥ ಈ ಒಂದು ಬಿಲ್ಡಿಂಗನ್ನು ಈ ಹಿಂದೆ ಇದ್ದಂಥ ಇನ್ಸ್ಪೆಕ್ಟರ್ ಗೋವಿಂದರಾಜು ಅನ್ನೋಂಥವ್ರು ಈಗ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನಲ್ಲಿದ್ದಾರೆ ಬೆಂಗಳೂರಲ್ಲಿ. ಅವರು ವೈಯಕ್ತಿಕ ಆಸಕ್ತಿಯನ್ನು ತಗೊಂಡು ಎಲ್ಲ ಸ್ವಲ್ಪ ರಿನೋವೇಟ್ ಮಾಡುವಂಥದ್ದು ಮತ್ತು ದುರಸ್ತಿ ಮಾಡುವಂಥದ್ದು ಮಾಡಿದ್ದಾರೆ.